الصالحين اللهم إنا نسألك بحقهم وبجائهم وبكراماتهم حسن الحلال كل مرادنا وبلغ مقصودنا. ಉಪ್ಪಳದಲ್ಲಿ ಮದ್ರಾಸಾ ಶಿಕ್ಷಕರಿಗೆ ಸನ್ಮಾನ, ಟಾಪ್ ಪ್ಲಸ್ ವಿದ್ಯಾರ್ಥಿಗಳಿಗೆ ಗೌರವ. ಸಮಸ್ತ ಮದ್ರಾಸಾ ನಿರ್ವಹಣಾ ಸಂಘದ ಉಪ್ಪಳ ರೇಂಜ್ ಸಮಿತಿಯ ವತಿಯಿಂದ ಮದ್ರಾಸಾ ಶಿಕ್ಷಕರಿಗೆ ಈದ್ ಹಬ್ಬದ ಅಂಗವಾಗಿ ಸ್ನೇಹ ಸನ್ಮಾನ ವಿತರಣೆ ಹಾಗೂ ಟಾಪ್ ಪ್ಲಸ್ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉಪ್ಪಳ ಪಟ್ಟಣದ ಬದ್ರಿಯ ಮದ್ರಾಸದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಶೀದ್ ಮಾಸ್ಟರ್ ಬೆಳಿಂಜ ಉದ್ಘಾಟಿಸಿದರು. ಉಪ್ಪಳ ರೇಂಜ್ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಪಳ್ಳ ಅಧ್ಯಕ್ಷತೆ ವಹಿಸಿದ್ದರು. ಕಳೆದ 4 ವರ್ಷಗಳಿಂದ ಉಪ್ಪಳ ರೇಂಜ್ ಮದ್ರಸಾ ನಿರ್ವಹಣಾ ಸಂಘದ ವತಿಯಿಂದ ಮದ್ರಸಾ ಶಿಕ್ಷಕರಿಗೆ ಹೊಸ ಬಟ್ಟೆ ಸೇರಿದಂತೆ ಈದ್ ಸ್ನೇಹ ಸನ್ಮಾನ ನೀಡಲಾಗುತ್ತಿದೆ. ಸಂಘದ ಈ ಕಾರ್ಯ ಅತ್ಯಂತ ಪ್ರಶಂಸನೀಯವಾಗಿದೆ ಎಂದು ರಶೀದ್ ಬೆಳಿಂಜ ಹೇಳಿದರು. ಕಾರ್ಯಕ್ರಮದಲ್ಲಿ ರೇಂಜ್ ಅಧ್ಯಕ್ಷ ಇಸ್ಮಾಯಿಲ್ ಅಸ್ನವಿ ಪ್ರಾರ್ಥನೆ ಸಲ್ಲಿಸಿದರು. ಜಿಲ್ಲಾ ಕೋಶಾಧಿಕಾರಿ ಸಿಎಂ ಅಬ್ದುಲ್ ಖಾದರ್, ಸಿಎಂ ವಡಕ್ಕೇಕರ, ಕ್ಯಾಲಿಕಟ್ ಮೊಹಮ್ಮದ್ ಹಾಜಿ, ಅಬ್ದುಲ್ ರಹಿಮಾನ್ ಹಾಜಿ ಕಡಂಬಾರ್, ಸಲೀಂ ಹಾಜಿ ಬುರಾಕ್, ಇಬ್ರಾಹಿಂ ಹಾಜಿ ನಾಲಪ್ಪಾಡ್, ಮೋನು ಹಾಜಿ ಕಂಚಿಲ್, ಎಂಕೆ ಆಲಿ ಮಾಸ್ಟರ್ ಅವರು ಟಾಪ್ ಪ್ಲಸ್ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಮುರಾಕಿಬ್ ಅಬ್ದುಲ್ ಖಾದರ್ ಪೈಜಿ ಪಳ್ಳಂಕೋಡ್, ಮುಫತ್ತಿಶ್ ಅಶ್ರಫ್ ಯಮಾನಿ ಕುಂಜರ್, ಮುದರಿಬ್ ಅಲಿ ಅಜ್ಜಾರಿ, ಕಾಜಿ ಮೊಹಮ್ಮದ್ ಫೈಜಿ, ಇಬ್ರಾಹಿಂ ಅನೀಫಿ, ಶರೀಫ್ ಹಾಜಿ ತುರತ್ತಿ, ಅನೀಫ್ ಅಲಿ ಪತ್ವಾಡಿ ಅವರು ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಪಿಎ ಅಬ್ದುಲ್ ಜಬ್ಬಾರ್ ಸ್ವಾಗತಿಸಿ ನೌಸಿಫ್ ನುಜೂಮಿ ಧನ್ಯವಾದವಿತ್ತರು.